ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಕಾರ್ತಿಕ ಲಕ್ಷ ದೀಪೋತ್ಸವ ಶುಕ್ರವಾರ ಆರಂಭಗೊಂಡಿದೆ. ಈ ಪ್ರಯುಕ್ತ ಪ್ರೌಢಶಾಲಾ ವಠಾರದಲ್ಲಿ ರಾಜ್ಯಮಟ್ಟದ 42ನೇ ವಸ್ತು ಪ್ರದರ್ಶನವನ್ನು ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಉದ್ಘಾಟಿಸಿದರು. ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಕಾರ್ತಿಕ ಲಕ್ಷ ದೀಪೋತ್ಸವ ಶುಕ್ರವಾರ ಆರಂಭಗೊಂಡಿದ್ದು, ಇದರ ಅಂಗವಾಗಿ ವಸ್ತು ಪ್ರದರ್ಶನ ನಡೆಯಿತು. ಈ ನಮ್ಮ ಧರ್ಮಸ್ಥಳ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ಸಿಬ್ಬಂದಿಯವರು ಮತ್ತು ಎಲೆಕ್ಟ್ರಿಕ್ ಕಾಂಟ್ರಾಕ್ಟರು ಬಹಳ ಸುಂದರವಾಗಿ ವಿದ್ಯುತ್ ಶಕ್ತಿ ಅಲಂಕಾರವನ್ನು ಮಾಡ್ತಾರೆ. ಆಮೇಲೆ ನಗರಾಲಂಕಾರ ಮಾಡ್ತಾರೆ. ಅದರ ಜೊತೆಗೆ ವಸ್ತು ಪ್ರದರ್ಶನದಲ್ಲಿ ಕೂಡ ಸಣ್ಣ ಮಟ್ಟಿಗೆ ಬೆಂಗಳೂರಿನಷ್ಟು ಅಲ್ಲದಿದ್ದರೂ ಕೂಡ ತಮ್ಮ ಶಕ್ತಿಯಾನುಸಾರವಾಗಿ ಪ್ರದರ್ಶನ ಮಳಿಗೆಗಳನ್ನು ನೀಡಿದ್ದಾರೆ. ಜನರಿಗೆ ಎರಡೂ ಆಗಬೇಕು. ಜನ ಮರಳು ಜಾತಿರ ಮರಳು ಅಂತ ಒಂದು ಗಾದೆ ಇದೆ. ಹಾಗೆ ಬಂದವರು ಬರೀ ದರ್ಶನ ಮಾಡಿ ಪೂಜೆ ಮಾಡಿ ಹೋಗೋ ಜೊತೆಗೆ ಲೌಕಿಕವಾಗಿ ಕೂಡ ಅನೇಕ ಮಾಹಿತಿಗಳನ್ನು, ವ್ಯಾವಹಾರಿಕವಾಗಿ ಅನೇಕ ತಿಳುವಳಿಕೆಗಳನ್ನು ಮತ್ತು ಅವರಿಗೆ ಜೀವನಕ್ಕೆ ಉಪಯೋಗ ಆಗುವಂಥ ಮಾಹಿತಿಗಳನ್ನು ಪಡ್ಕೊಂಡು, ಹಾಗಾಗಿ ಸರ್ಕಾರದ ಇಲಾಖೆಗಳಿದ್ದಾವೆ, ನಮ್ಮ ಟ್ರಸ್ಟ್ಗಳಿದ್ದಾವೆ, ಬೇಕಾದ ಎಲ್ಲ ಮಾಹಿತಿ ದೊರಕುವಂಥ ವ್ಯವಸ್ಥೆ ವಸ್ತು ಪ್ರದರ್ಶನದಿದೆ. ಬನ್ನಿ, ನೋಡಿ, ಎಲ್ಲ ರೀತಿಯ ಆನಂದವನ್ನು, ಧಾರ್ಮಿಕ ಆನಂದವನ್ನು, ಲೌಕಿಕ ಆನಂದವನ್ನು ಪಡೆಯಿರಿ ಅಂತ ನಿಮ್ಮನ್ನೆಲ್ಲರೂ ಸ್ವಾಗತಿಸ್ತೀನಿ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಹರೀಶ್ ಪುಂಜಾ, ಪ್ರತಿ ವರ್ಷದಂತೆ ಈ ವರ್ಷವೂ ಲಕ್ಷ ದೀಪೋತ್ಸವ ಆರಂಭವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಬೇರೆ ಬೇರೆ ಊರುಗಳಿಂದ ಸಾವಿರಾರು ಭಕ್ತಾದಿಗಳು ಈ ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ. ಪೊಲೀಸ್, ಜಿಲ್ಲಾಡಳಿತ ಇಲಾಖೆ ಹಾಗೂ ಕ್ಷೇತ್ರದ ಕಡೆಯಿಂದ ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷವೂ ಲಕ್ಷ ದೀಪ ಇವತ್ತು ಪ್ರಾರಂಭ ಆಗಿದೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಮತ್ತು ದೇಶದ ಬೇರೆ ಬೇರೆ ಭಾಗಗಳಿಂದ ಹಿಂದೂ ಸಮಾಜದ ಬಂಧುಗಳು ಈ ಲಕ್ಷ ದೀಪೋತ್ಸವದಲ್ಲಿ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದೆ. ಯಾತ್ರಿಕರ ಬರುವಿಗೆ ಬೇಕಾಗಿರ್ತಕ್ಕಂಥ ಸಾರಿಗೆ ವ್ಯವಸ್ಥೆಗಳಿರ್ಬೋದು, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಮಾಡಿದೆ. ಅದರ ಜೊತೆ ಕ್ಷೇತ್ರದ ವತಿಯಿಂದಲೂ ಸಂಪೂರ್ಣವಾಗಿರ್ತಕ್ಕಂಥ ಸೌಲಭ್ಯಗಳನ್ನು, ಯಾತ್ರಿಗಳಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಕೆಲಸ ಕ್ಷೇತ್ರದ ವತಿಯಿಂದಲೂ ಆಗಿರ್ತಕ್ಕಂಥದ್ದು. ಈ ವೇಳೆ ಮಾತನಾಡಿದ ಹರೀಶ್ ಕುಮಾರ್, ಪೂಜ್ಯ ಕಾವಂದರ ನೇತೃತ್ವದಲ್ಲಿ ಧರ್ಮಸ್ಥಳ ದೀಪೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ದೇಶ ವಿದೇಶಗಳಿಂದ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ದೀಪ ಉರಿಸಿ ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಎಂದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತದೆ. ದೇಶ ವಿದೇಶಗಳಿಂದ ಭಕ್ತಾದಿಗಳು ಬಂದು ಅವತ್ತು ಲಕ್ಷ ದೀಪೋತ್ಸವದ ದಿವಸದಂದು ಲಕ್ಷ ದೀಪಗಳನ್ನು ಉರಿಸಿ ಈ ಒಂದು ಸಂಭ್ರಮಾಚರಣೆಯಲ್ಲಿ ಲಕ್ಷಾಂತರ ಮಂದಿ ಪಾಲ್ಗೊಂಡು ಭಾವುಕರಾಗ್ತಾರೆ. ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಮತ್ತು ದೈವದೇವತೆಗಳ ಎಲ್ಲ ದರ್ಶನ ಮಾಡಿ ಈ ಒಂದು ಕ್ಷೇತ್ರದ ಮಹಿಮೆಯನ್ನು ಅವರು ಮೈಗೂಡಿಸಿಕೊಂಡು ಅನೇಕ ವರ್ಷಗಳಿಂದ ಇಡೀ ಪ್ರಪಂಚದ ಜನರು ಬಂದು ಆರಾಧಿಸುವಂಥ ಒಂದು ದೊಡ್ಡ ಹಬ್ಬ. ಈ ಹಬ್ಬ ಬಹಳಷ್ಟು ವಿಜೃಂಭಣೆಯಿಂದ ಶ್ರೀ ಕ್ಷೇತ್ರದಲ್ಲಿ ಪೂಜ್ಯ ಕಾವಂದರ ಒಂದು ನೇತೃತ್ವದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೀತಾ ಇರುವುದನ್ನು ನಾವು ಅನೇಕ ವರ್ಷಗಳಿಂದ ನೋಡ್ತಾ ಇದ್ದೇವೆ. ಇವತ್ತು ಕೂಡ ಅದೇ ಭಕ್ತಿ ಭಾವದಿಂದ ಈ ಒಂದು ಜಾತ್ರೆ ನಡೀತಾ ಇದೆ. ವಿವಿಧ ಇಲಾಖೆಗಳ ಮಳಿಗೆಗಳು, ಜೀವ ವಿಮೆ, ಶಿಕ್ಷಣ ಸಂಸ್ಥೆಗಳು, ಅಂಚೆ ಇಲಾಖೆ, ಎಲೆಕ್ಟ್ರಾನಿಕ್ ವಸ್ತುಗಳು, ಪುಸ್ತಕ ಮಳಿಗೆ, ಸಿರಿ ಉತ್ಪನ್ನಗಳು, ಎಸ್ಕೆಡಿಎಸ್ ಆರ್ಡಿಪಿ ಪರಿಚಯ ಮಳಿಗೆ, ಕೃಷಿ ಯಂತ್ರೋಪಕರಣಗಳು ಒಳಗೊಂಡಿದ್ದ ವಿವಿಧ ಪ್ರಕಾರಗಳ 197 ಮಳಿಗೆಗಳು ವಸ್ತು ಪ್ರದರ್ಶನದಲ್ಲಿ ಆಕರ್ಷಿಸಲಿವೆ. ಪ್ರತಿದಿನ ಬೆಳಗ್ಗೆ ಗಂಟೆ 9 ರಿಂದ ರಾತ್ರಿ 9 ರವರೆಗೂ ಉಚಿತ ಪ್ರವೇಶಾವಕಾಶವಿದೆ.